ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗುಡ್ ಈವ್ನಿಂಗ್ ಎಲ್ಲರಿಗೂ ಸಹ. ಇಷ್ಟು ಹೊತ್ತಿಂದ ನನಗೆ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಕರೆಂಟೇ ಇಲ್ಲ. ಈಗ ಸ್ವಲ್ಪ ಹೊರಗೆ ಬಂದೆ ನೋಡುವ ಅಂತ. ನೋಡಿದರೆ ಎಲ್ಲ ಸೈಡು ನೀರೇ ನೀರು. ಬೆಳಗ್ಗೆಯಿಂದ ನಿನ್ನೆ ನೈಟೆಲ್ಲ ಜೋರು ಗಾಳಿ ಮಳೆ ಎಲ್ಲ ಇದ್ದಿತ್ತು. ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ, ಅಂದರೆ ಕ್ಲೌಡಿ ಇದೆ ವೆದರು. ಗಾಳಿ ತುಂಬ, ನಮ್ಮದು ತುಂಬ ಎಲ್ಲ ಹೋಗಿದೆ. ತೋರಿಸ್ತೀನಿ ನಾನು ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂಥೇಳಿ. ಇಲ್ಲಿ ನೋಡಿ ಅಂತೆ, ಇದೊಂದು ನಿನ್ನೆ ಅಷ್ಟೇ ನೋಡಿ ಹೋಗಿದ್ದೆ. ಬಾಳೆ ಗಿಡ ಅಂತ ಎಷ್ಟು ದೊಡ್ಡದಿದೆ, ಕೈಲಿ ಬಿಟ್ಟಿದೆ, ಬಾಳೆ ಗೊನೆ ಬಿಟ್ಟಿದೆ ಅಂತ. ಇವತ್ತು ನೋಡಿದರೆ ಗಾಳಿಗೆ ಪಲ್ಟಿ ಆಗಿದೆ. ಇವ್ರು ಹೊರಟ್ರು ನೋಡಿ ಸರ್ವೆ ಮಾಡಲಿಕ್ಕೆ, ತೋಟಕ್ಕೆ ಏನು ಡ್ಯಾಮೇಜ್ ಆಗಿದೆ ಅಂತ. ಹೇಳಿದ್ದೊಂದು ಕೇಳೋದಿಲ್ಲ. ಹಾಗೆ ಇದೊಂದು ಬಿದ್ದಿದೆ, ಇದಕ್ಕೇನಾದರೂ ಕೊಟ್ಟರೆ ಸರಿಯಾಗ್ಬೋದೇನೋ. ನೋಡುವ ಮತ್ತೆ ಏನೆಲ್ಲ ಆಗಿದೆ ಅಂತ ನೋಡ್ತೀನಿ ನಾನು. ತೋಟ ಎಲ್ಲ ಫುಲ್ ನೀರಾಗಿದೆ. ಮಳೆಗಾಲ ಸ್ಟಾರ್ಟ್ ಆಗಲಿಲ್ಲ, ಸೈಕ್ಲೋನಿಗೆ ಈ ಥರ. ಇನ್ನು ಮಳೆಗಾಲಕ್ಕೆ ಏನಾಗ್ತದೇನೋ ಭಯ ಸ್ಟಾರ್ಟ್ ಆಗಿದೆ. ಏಯ್, ಫುಲ್ ನೀರೇ, ತೋಟ ಎಲ್ಲ ನೀರಾಗಿದೆ. ಆದರೂ ಸೆಕೆ ಉಂಟು, ಚಳಿ ಏನು ಸ್ಟಾರ್ಟ್ ಆಗಲಿಲ್ಲ. ಎಲ್ಲ ಸೈಡು ನೀರೇ ಆಗಿದೆ. ಓಡಿಗ ಮೀನಾ, ಮೀನು ಬಂತಂತ ಅಣ್ಣನಿಗೆ. ಏನು ಮೀನು ನೋಡಿ, ಫುಲ್ಲ ಗದ್ದೆ ಎಲ್ಲ ಕೆರೆಯಾಗಿದೆ. ಮತ್ತೆ ಒಂದು ಮಳೆಗೆಲ್ಲ ಏನು ಮೀನು ಬರಲ್ಲ. ಹೋಗೋ ಪಾಪನೊಟ್ಟಿಗೆ. ಕೊರ್ಪೆತ್ತೆ ಸಾರಿ ಪುಯ್. ಅಯ್ಯೋ, ಇಲ್ಲೊಂದು ಬಾಳೆ ಗಿಡ ಬಿದ್ದಿದೆ. ಎಲ್ಲ ಗೊನೆ ಆಗ್ಲಿಕ್ಕಾಗಿದ್ದಿದ್ದು, ಸಾಗಿದ್ದಿತ್ತೇನೋ ಗೊನೆ. ಜೋರು ಗಾಳಿ ರಾತ್ರಿ. ಬಾ, ವಿಂಡೋ ಎಲ್ಲ ಗಿಡಗಿಡು ಗಿಡಗಿಡು ಅಂತ ಸೌಂಡ್ ಬರ್ತಾ ಇದ್ದಿತ್ತು ಅಷ್ಟು. ಆಮೇಲೆ ಕರೆಂಟು ಹೋಯ್ತಾ, ಸೊಳ್ಳೆ ಎಲ್ಲ ಕಚ್ಚಿ ಕಚ್ಚಿ ಹಾಕಿದ್ದಿತ್ತು. ಇವನಿಗೆ ಒಳ್ಳೆ ಆಯಿತು ಆಟ ಆಡಲಿಕ್ಕೆ. ಇಲ್ಲಿ ನೋಡಿ, ಮಿನಿ ಹೊಳೆನೇ ಕ್ರಿಯೇಟ್ ಆಗಿದೆ. ನೋಡಿ, ಪಿಂಗಾರ ಎಲ್ಲ ಬಿಟ್ಟಿದೆ, ಸಿಂಗಾರ. ತೋಟಕ್ಕೆಲ್ಲ ಖುಷಿ ಆಯಿತು. ಒಮ್ಮೆ ತುಂಬ ಬಾಡಿ ಹೋಗಿತ್ತಲ್ಲ, ಎಲ್ಲ ಸೈಡು ನೀರಾಯಿತು. ಇದೊಂದು ಜಾಗ ತೋರಿಸ್ತೀನಿ ನಿಮಗೆ ನಾನು. ತುಂಬ ಗುಂಡಿ ಇದ್ದಿತ್ತಿಲ್ಲಿ, ಅಂದರೆ ನೋಡಿ, ನನ್ನ ಮಗನ ಕರ್ಕೊಂಡು ಬರಲಿಲ್ಲ ಇಲ್ಲಿಗೆ. ಅವನು ಒಮ್ಮೆ ಬಂದರೆ ಮತ್ತು ಅವನೊಬ್ಬನೇ ಬರ್ತಾನೆ. ತುಂಬ ಡೇಂಜರ್. ಇದು ತುಂಬ ಗುಂಡಿ ಉಂಟು ಇದು, ಅಂದರೆ ತುಂಬ ಅಂದರೆ ಯಾರಾದರೂ ಬಿದ್ದರೆ ಅಷ್ಟೇ. ಆಮೇಲೆ ಅಷ್ಟು ಗುಂಡಿ ಉಂಟು. ಇವತ್ತು ನಿನ್ನೆ ಸೈಕ್ಲಾನಿಗಿದ್ದು, ಇವತ್ತು ನಿನ್ನೆ ನೈಟಿಂದ ಇದ್ದಿತ್ತಲ್ಲ, ಅದರದ್ದಾಗಿ ಫುಲ್ಲಾಗಿದೆ. ಆಚೆ ಸೈಡು ಹೊಳೆ, ಅದು ಮತ್ತು ಇದು ಜಾಯಿಂಟಾಗಿ ಈಗ ಫುಲ್ಲಾಗಿದೆ. ಮಳೆಗಾಲದಲ್ಲಿ ಸೀನರಿ ಒಳ್ಳೆ ಇರ್ತದೆ, ಅಂದರೆ ಅಷ್ಟೇ ಕಷ್ಟ ಆಗ್ತದೆ. ಕರೆಂಟ್ ಇರೋದಿಲ್ಲ, ಗಾಳಿ, ಕ್ಲೌಡಿ ವೆದರು. ನಮಗೆಲ್ಲ ಸಾಮಾನೆಲ್ಲ ಇನ್ನು ಮಳೆಗಾಲದಲ್ಲಿ ತರಬೇಕಾದ್ರೆ ನಾವು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಇದು ರೋಡೆಲ್ಲ ಇನ್ನು ನೀರಾಗಿ ಬಿಡುತ್ತೆ ಫುಲ್ಲು.
ಆ ಕಡೆ ಈ ಕಡೆ ಎಲ್ಲ ಸಹ ಹೋಗ್ಲಿಕ್ಕಾಗೋದಿಲ್ಲ. ಕೋಳಿ ಎಲ್ಲ ಪಾಪ ನಿನ್ನೆ ಫುಲ್ಲು ಚಂಡಿ ಆಗಿದ್ದಿತ್ತು. ಇವಾಗ ಸಂಜೆ ಹೊತ್ತಿಗೆ ಸ್ವಲ್ಪ ಎಲ್ಲ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಗಾರ್ಡನ್ ಸಹ ಗ್ರೀನ್ ಆಯಿತು. ಅವನಿಗೆ ಈ ಥರ ಆಗಿದೆ. ಇನ್ನು ಮಳೆಗಾಲಕ್ಕೆ ನಾವು ಬದುಕೋದೇ ದೊಡ್ಡ ಕಷ್ಟ ಏನೋ ಆ ಥರ ಆಗಿದೆ. ಏನಂತ ನೋಡಬೇಕಿನ್ನು. ಸ್ವಲ್ಪ ಭಯ ಮಳೆಗಾಲ ಅಂದರೆ. ಇಲ್ಲಿ ತುಂಬ ಕರೆಂಟು ಇರಲ್ಲ, ಕತ್ತಲೆ ಇರುತ್ತೆ, ಗಾಳಿ ಮಳೆ, ಅದೇ ಸ್ವಲ್ಪ ಪ್ರಾಬ್ಲಮ್. ಹಳ್ಳಿಯಲ್ಲಿ ಅದೇ ಒಂದು ಪ್ರಾಬ್ಲಮ್ ಆಗೋದು ಮಳೆಗಾಲದಲ್ಲಿ. ಹೂವೆಲ್ಲ ಗಿಡ ಎಲ್ಲ ಚಿಗುರಿ ಒಳ್ಳೆ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಇದೊಂದು ಹೂ ತುಂಬ ಚೆಂದ. ಇದು ಹೂ ಏನು ಹೆಸರು ಅಂತ ನಂಗೆ ಗೊತ್ತಿಲ್ಲ, ನಂಗೆ ಇಷ್ಟ ಇದು ಸಹ 2 ಹೂ ಬಿಟ್ಟಿದೆ. ತುಂಬ ಸಮಯ ತನಕ ಇರ್ತದೆ ಇದು. ಈ ಸತಿ ನಾನು ನೆನೆಸ್ಕೊಂಡಿದ್ದೀನಿ ಚೆಂದ ಮಾಡಿ ಒಂದು ಗಾರ್ಡನ್ ಮಾಡಬೇಕು ಅಂತ. ನೋಡಬೇಕು ಏನೆಲ್ಲ ಆಗತ್ತೆ ಅಂತ. ಪುನಃ ಮಳೆ ಸ್ಟಾರ್ಟ್ ಆಯ್ತೇನೋ, ಗಾಳಿ ಸ್ಟಾರ್ಟ್ ಆಯ್ತು ಈಗ. ಇದೇ ಕೆರೆ ಎಲ್ಲ ಫುಲ್ಲು ತುಂಬಿ ನಮ್ಮ ರೋಡ್ ಮೇಲೆಲ್ಲ ನೀರು ಬರ್ತದೆ. ಇನ್ನು ಇದು ಮತ್ತು ಈ ಕಡೆಯಿಂದ ಫುಲ್ ಕವರ್ ಆಗ್ತದೆ. ಆಮೇಲೆ ರೋಡ್ ಇರೋಲ್ಲ ನಮಗೆ, ಕಾರೆಲ್ಲ ತಗೊಂಡೋಗ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಅಂದರೆ ಭಯ ಆಗುತ್ತೆ ಸ್ವಲ್ಪ. ಆ ಕಡೆ ಈ ಕಡೆ ತಪ್ಪಿದರೆ ಗುಂಡಿಗೆ ಬಿದ್ದುಬಿಡುತ್ತೆ. ಹಾಗಾಗಿ ಮಳೆಗಾಲ ಸ್ವಲ್ಪ ನಮಗೆ ಭಯದಲ್ಲಿ ಜೀವನ. ನೋಡಿ ಇವಾಗ ಒಂದು ಮಳೆಗೇ ಈ ಥರ ಆಗಿದೆ. ಥ್ರೂ ಔಟ್ ರೈನಿ ಸೀಸನಲ್ಲಿ ಫುಲ್ಲು ನೀರಾಗ್ಬಿಡತ್ತೆ ನೋಡಿ. ಮಳೆ ಬರ್ಬೋದೇನೋ ಇವತ್ತು ರಾತ್ರಿ ಸಹ. ಫುಲ್ಲಾಗಿದೆ. ನೋಡಿ ಇದೇ ನೀರೆಲ್ಲ ಫುಲ್ಲಾಗಿ, ಆಮೇಲೆ ಈ ಕಡೆ ಸಹ ನೀರಿದೆ. ಇದೆರಡು ಫುಲ್ಲಾಗಿ ಇದು ರೋಡ್ ಫುಲ್ ಕವರ್ ಆಗಿಬಿಡುತ್ತೆ. ಈಗಲೇ ಇಷ್ಟು ಬಂದಿದೆ, ಇನ್ನು ಸ್ವಲ್ಪ ರೈನಿ ಸೀಸನ್ ಫುಲ್ ಅಂತೂ ರೋಡೇ ಇರಲ್ಲ. ಇದಿತ್ತು ನೋಡಿ ಮರ ಬಿದ್ದಿದ್ದು, ದೊಡ್ಡ ಮರ ಹೇಗೆ ಬಿದ್ದಿದೆ. ತುಂಬ ಗಾಳಿ ನಿನ್ನೆ. ಗಾಳಿಯೆಲ್ಲ ನೋಡಿದರೆ ತೆಂಗಿನ ಮರ ಎಲ್ಲ ಏನಪ್ಪ ತಲೆ ಮೇಲೆ ಬೀಳುತ್ತಾ ಅಂತ ಆ ಥರ ಆಗ್ತಿತ್ತು ನಮಗೆ. ತುಂಬ ಭಯ ಆಯ್ತು ನಿನ್ನೆ ಮಾತ್ರ. ನೋಡಿ ಫುಲ್ ನೀರಾಗಿದೆ. ಫುಲ್ ಎಂಥ ನೀರೇ ಇರಲಿಲ್ಲ. ದನ ಎಲ್ಲ ಇಲ್ಲಿ ಮೇಲಿಗೆ ಬರ್ತಾಯಿದ್ದಿತ್ತು. ಇವಾಗ ಒಳ್ಳೆ ಹೊಳೆ ಥರ ಆಗಿದೆ. ಮಳೆಗಾಲ ಬಂದಾಗಿದೆ ನೋಡಿ ಅಂತೆ ನೀರೆಲ್ಲ. ಇದು ಮರನೂ ನೋಡಿ ಅಂತ. ಇದು ಆ್ಯಕ್ಚುಲಿ ತುಂಬ ಅಂದರೆ ಬ್ರಿಟಿಷರ ಕಾಲದಲ್ಲಿ ಏನೋ ಬ್ರಿಡ್ಜ್ ಇದ್ದಿತ್ತಂತೆ. ಅದು ಕಟ್ಟಾಗಿ ಕೊಲಾಪ್ಸ್ ಆಗಿ ಹೋಗಿದೆ ಈಗೆಲ್ಲ. ಆದರೂ ಅದೊಂದು ಸ್ಟ್ಯಾಂಡಾಗಿ ನಿಂತಿದೆ. ಮರ ನೋಡಿ ಅಂತೆ. ಇಲ್ಲೆಲ್ಲ ಆ್ಯಕ್ಚುಲಿ ತುಂಬ ದೊಡ್ಡದು ಕಾಟ್ಲಾ ಮೀನು ಅಂತ ಹೇಳ್ತಾರಲ್ಲ, ಅದೆಲ್ಲ ಇದರಲ್ಲಿ ಇದೆ. ಅಂದರೆ ಇನ್ನೂ ಸ್ವಲ್ಪ ಮಳೆಗಾಲ ಸ್ಟಾರ್ಟ್ ಆದಾಗ ತುಂಬ ಮೀನು ಜಂಪ್ ಮಾಡ್ತಾ ಇರ್ತದೆ. ಅವಾಗೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಮೀನು ಹಿಡಿಲಿಕ್ಕೆ. ದೊಡ್ಡ ಮೀನು, ಸಾಧಾರಣ ಒಂದು ಮೀನೆಲ್ಲ 5 kg 6 kg ಆ ಥರ ಇರ್ತದೆ. ತಗೊಂಡೋಗಿ ಸೇಲ್ ಮಾಡ್ತಾರೆ ಅವರೆಲ್ಲ ಮಾರ್ಕೆಟಿಗೆ. ನೋಡಿ ಎಲ್ಲ ನೀರಾಗಿದೆ, ಅಲ್ಲಿ ಹರಿತಾ ಇದೆ ನೋಡಿ ಜಾಸ್ತಿಯಾಗಿ ನೀರು. ಹಸು ತುಂಬ ನೋಡಿ ಅಂತೆ ನೀರು ಹೇಗೆ ಪಾಸ್ ಆಗ್ತಿದೆ.
ಅಬ್ಬೋ ಒಂದು ದಾದೆಪ್ಪು ಹಿಂಗೆ ಕೂಡ್ಗೆ ಅಪ್ಪುಂಡು ನೋಡಿ ನಮ್ಮ ಟಾಮಿ ನೋಡಿ ಏನು ಭಯ ಇಲ್ಲ ಮೀನಿದೆ ಅಂತ ಹುಡುಕ್ತಾ ಇದ್ದ ನಾನು ನೀರು ಫಸ್ಟ್ ಓಕೆ ಓಕೆ ಬಂದ ಏನು ಇಲ್ಲುಂಟು ಇದ್ರೊಳಗೆ ಮೀನುಂಟಾ ಮತ್ತೆ ರನ್ ಗಾಳಿಗೆ ನೋಡಿ ಅಂತ ಎಷ್ಟು ಒಳ್ಳೆ ಪಪ್ಪಾಯಿ ಮರ ಬುಡ ಸಮೇತ ಬಿದ್ದಿದೆ ಗಾಳಿಗೆ ಅಷ್ಟು ಜೋರಿದ್ದಿತ್ತು ಗಾಳಿ ಸಹ ಬಿತ್ತು